ಮನಸ್ಸಿನ ಪರಿವರ್ತನೆಯಾಗುವ ಭಜನೆಯಿಂದ ಅಂತರಂಗ ಶುದ್ಧಿಯಾಗುತ್ತದೆ. ದೇವರ ಸ್ಪರ್ಶದಿಂದ ನಾವು ಗಟ್ಟಿಯಾಗುತ್ತೇವೆ. ಆದರೆ ತಂದೆ ತಾಯಿಯವರನ್ನ ಪೋಷಿಸದವರು ಯಾವ ಭಜನೆ ಮಾಡಿದ್ರೂ ಪ್ರಯೋಜನವಿಲ್ಲ. ದುಶ್ಚಟ ಬಿಟ್ಟು ತಮ್ಮ ನಾಗರಿಕರಾಗಿ ಬದುಕು ಕಟ್ಟಿಕೊಳ್ಳುವುದು ಅತಿ ಅಗತ್ಯ ಎಂದು ಧರ್ಮಸ್ಥಳ ಕ್ಷೇತ್ರದ ಮಾತೃಶ್ರೀ ಹೇಮಾವತಿ ಹೆಗಡೆ ಅವರು ಅಭಿಪ್ರಾಯಪಟ್ಟರು. ಪುತ್ತೂರು ಮಹಲಿಂಗೇಶ್ವರ ದೇವಳದ ದೇವರ ಮಾರುಗದ್ದೆಯಲ್ಲಿ ಧರ್ಮಸ್ಥಳ ಭಜನಾ ಪರಿಷತ್ ಹಾಗೂ ಪುತ್ತೂರು ಭಜನಾ ಸತ್ಸಂಗ ಸಮಾವೇಶ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಭಜನಾ ಸತ್ಸಂಗ ಸಮಾವೇಶದ ಸಮಾರೋಪದಲ್ಲಿ ಅವರು ಮಾತನಾಡಿದರು. ಕ್ಷೇತ್ರದಿಂದ ನಾವು ಮಾಡಿದ್ದು ಬರಿಯ ಪುನರುಶ್ಚೇತನ. ಈ ಭಜನಾ ಮಂಡಳಿಗಳನ್ನು ಶಿಸ್ತುಬದ್ಧವಾಗಿ ಮತ್ತು ಒಳ್ಳೆ ಹಾಡುಗಳನ್ನು ರಾಗಬದ್ಧವಾಗಿ ಲಯಬದ್ಧವಾಗಿ ಹಾಡುವ ಮೂಲಕ, ಕೆಲವರು ಅವರಿಗೆ ಪರಿಕರಗಳನ್ನು ಕೊಡುವ ಮೂಲಕ ನಾವು ಕೆಲವಾರು ಭಜನಾ ಮಂಡಳಿಗಳ ಪುನಶ್ಚೇತನವನ್ನು ಅಷ್ಟೇ ಮಾಡಿದ್ದೇವೆ. ಆದರೆ ಅದನ್ನು ಇಷ್ಟುವರೆಗೆ ಉಳಿಸಿಕೊಂಡು ಬಂದದ್ದು ನಿಜವಾಗಿ ನನಗೆ ಮತ್ತೆ ಆಶ್ಚರ್ಯಕ್ಕೆ ಕಾರಣ ಆಗುತ್ತೆ. ಇಂಥ ಒಂದು TV ಸಿನಿಮಾದಂಥ ಒಂದು ಸಂದರ್ಭದಲ್ಲಿ ಸಹ ಈ ಭಜನೆಗೆ ಇಷ್ಟು ಜನ ಸೇರ್ತಾರೆ ಅಂತ ಹೇಳಿದರೆ ನಿಜವಾಗಿ ಆಶ್ಚರ್ಯ ಆಗುತ್ತೆ. ಅವರಿಗೆ ಒಂದು ವಾರ ಭಜನಾ ಕಮ್ಮಟಗಳನ್ನು ಮಾಡುವ ಮೂಲಕ, ಅವರಿಗೆ ಅನೇಕ ನೈತಿಕ ಶಿಕ್ಷಣವನ್ನು ನೀಡೋದ್ರ ಮೂಲಕ ನಾವು ಒಂದು ಹಾಕಿದ ಸಣ್ಣ ಕಲ್ಲು ಅದು ತರಂಗಗಳ ಮೂಲಕ ಎಷ್ಟೊಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡ್ತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಭಜನಾ ಸತ್ಸಂಗ ಸಮಾವೇಶದ ರೂವಾರಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮಾತನಾಡಿ, ಭಜನೆ ಎಂಬುದು ವ್ಯಕ್ತಿ ಸಂಸಾರದ ಮೇಲೆ ಪ್ರಭಾವ ಬೀರುತ್ತದೆ. ಇಂದು ಭಜನೆಯಲ್ಲೂ ಶಿಸ್ತುಬದ್ಧ ಆಚರಣೆ ನಡೆಯುವ ಮೂಲಕ ಪರಿವರ್ತನೆಯಾಗಿದೆ. ದೇವರು ಮತ್ತು ಮನುಷ್ಯರ ನಡುವಿನ ಸಂಬಂಧ ಬೆಳೆಸುವ ಭಜನೆ ಅಂತರಂಗದ ಶುದ್ಧೀಕರಣಕ್ಕೆ ಉತ್ತಮ ಮಾರ್ಗವಾಗಿದೆ. ಆದರೆ ಅಂತರಂಗ ಶುದ್ಧವಿಲ್ಲದೆ ಯಾವ ಭಜನೆ ಮಾಡಿದ್ರೂ ಫಲ ಸಿಗಲಾರದು ಎಂದು ಹೇಳಿದರು. ಭಕ್ತರು ನಾವು ಮುಂದೆ ಹೋಗಬೇಕು, ನಮ್ಮ ಹಿಂದೆ ದೇವರು ಬರಬೇಕು, ಆಗಲೇ ಅದರ ಶೋಭೆ ಜಾಸ್ತಿ ಆಗುವಂಥದ್ದು. ನಾವು ದಿವಸ ಧೈರ್ಯದಿಂದ ಬೀಳುವ ಬದಲು ನಮ್ಮ ಭಕ್ತಿಯಿಂದ ಭಗವಂತನನ್ನು ನಮ್ಮ ಹಿಂದೆ ನಾವು ಅವರನ್ನು ಕರ್ಕೊಂಡು ಹೋಗೋಣ ಅನ್ನೋ ಮಾತನ್ನು ಹೇಳಿ, ಎಲ್ಲ ಇಲ್ಲಿಯ ಸಮಿತಿಯವರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳಿ, ಇನ್ನು ಮುಂದಿನ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಲಿ, ನಿಮಗೆಲ್ಲ ಮುಂದಿನ ಜೀವನದಲ್ಲಿ ಯಶಸ್ಸು, ಆಯುರ್ವೇದ, ಕ್ಷೇಮ, ಸಂಪತ್ತು ಲಭಿಸುವಂತಾಗಲಿ ಅಂತೇಳಿ ತಾಪತ್ರೆ ನಮಗೆ ನಾವು ಕೇಳ್ಕೊಂಡಿದ್ದೇವೆ. ಆದರೆ ಇವತ್ತು ಎಲ್ಲ ಪರಿವರ್ತನೆಗಳಾಗಿ ಭಜನಾ ಪರಿಷತ್ತಿನ ಮೂಲಕ, ಭಜನಾ ಧರ್ಮಸ್ಥಳದ ಭಜನಾ ಸಂಘದ ಮೂಲಕ ಮತ್ತು ಮಠಗಳಲ್ಲಿ ಆಗುವಂಥ ಅನೇಕ ಪ್ರಯತ್ನಗಳ ಮೂಲಕ ಇವತ್ತು ಭಜನೆ ಅನ್ನುವಂಥ ಸುಶ್ರಾವ್ಯವಾಗಿ ಆಗುವಂಥದ್ದಾಗಿದೆ. ಆಶೀರ್ವಚನ ನೀಡಿದ ಒಡಿಯೂರು ಗುರುದೇವಾನಂದ ಸ್ವಾಮೀಜಿ ಅವರು, ಅನಾಥಾಶ್ರಮಗಳು ಮತ್ತು ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆಯಾಗಬೇಕಾದ್ರೆ ಅದಕ್ಕೆ ಭಜನೆ ಉತ್ತಮವಾದ ಮಾರ್ಗ. ಭಜನೆ ಎಂಬುದು ಆಚರಣೆಯಾದರೆ ಶಾಂತಿ ನೆಮ್ಮದಿ ಉಂಟಾಗುತ್ತದೆ. ಹನುಮ ಜಯಂತಿಯನ್ನ ಭಜನಾ ದಿನವಾಗಿ ರಾಜ್ಯ ಸರ್ಕಾರ ಘೋಷಿಸಬೇಕು ಎಂದು ಹೇಳಿದರು. ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ಹೊನ್ನು ದಾನವ ಮಾಡಿ ಫಲವೇನು ಎಂದು ಪಂಡೇರು, ಹೆಣ್ಣು ದಾನವ ಮಾಡಿ ಫಲವೇನು ಎಂದು ಪಂಡೇರು, ಭೂದಾನವ ಮಾಡಿ ಫಲವೇನು ಎಂದು ಪಂಡೇರು. ಅಪ್ಪೆ ಅಮ್ಮನ ಒಂತೆ ನಮ್ಮ ಚಾಕರಿ ಮಾತು ನಾಂಡ ಪಂಪೇರತ್ತೆ ನಮ್ಮದೆಲ್ಲ ಅವೇ ಆಶ್ರಮವು ಪೋಡವು, ಅವೇ ಆಶ್ರಮ ನಮ್ಮಲ್ಲ ಪೋಡವು. ಐಕು ದುಂಬರ್ತದೆ ಎಚ್ಚರಾವಡು ಎಂದು ಪಾತ್ರ ಪಂಡೇರು. ಒಂದು ಒಪ್ಪಿಗೆ ವಿಷಯ ನನಗೆ. ನೋಡಲು ರಾಮ, ಎಲ್ಲೆಲ್ಲೂ ನೋಡಲು ರಾಮ ರಾಮ ರಾಮ, ಅವನಿಗೆ ಯುವರಾಮ ಇವನಿಗೆ ಅವರಾಮ. ಅಲ್ಪ ದ್ವೇಷ ಇಜ್ಜತ್ತ, ಅಲ್ಪ ಪ್ರೀತಿದ ಭಾವ ಉಂಟು. ಐ ಪಂಪೇರೆ ಈ ಇನ್ನೊಂದು ನೆತ ಬಗೆಟ್ಟು ಸರ್ಕಾರ ಒಂದು ಮನವಿದೆಯರು ಎಂದು ಭಾರಿ ಮೆಚ್ಚುಗೆದ ವಿಷಯ. ಈ ಹನುಮ ಜಯಂತಿದ ದಿನವನ್ನು ಒಂದು ಭಜನಾ ದಿನ ಅಂತ ಘೋಷಣೆ ಮಾಡಿಕೊಡುವಂತ ಪಂಡರತ್ತೆ ಭಾರಿ ಮೆಚ್ಚುಗೆದ ವಿಷಯ. ಆಶೀರ್ವಚನ ನೀಡಿದ ಸುಬ್ರಹ್ಮಣ್ಯ ಸಂಪುಟ ನರಸಿಂಹ ಮಠದ ವಿದ್ಯಾ ಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು, ಸತ್ಸಂಗದಿಂದ ಇಲ್ಲದಿದ್ರೆ ಬದುಕಿನಲ್ಲಿ ಕಳೆ ಬೆಳೆಯುತ್ತದೆ. ಹಾಗಾಗಿ ಬದುಕಿನಲ್ಲಿ ಸಾತ್ವಿಕ ದೃಢ ಸಂಕಲ್ಪ ಅಗತ್ಯ ಎಂದರು. ದೋಷದಿಂದಾಗಿ ಕಳೆಯು ಬೆಳೆಯಬಹುದು, ಅದಾಗಬಾರದು. ಅದರಲ್ಲಿ ಸಿರಿಯೇ ಅಥವಾ ಹೇಮ ಅಂದರೆ ಬಂಗಾರವೇ ಬೆಳೆಯಬೇಕೆಂಬ ಕಾರಣಕ್ಕೆ ಹೇಮಾವತಿ ಹೆಗಡೆಯವರ ಮತ್ತು ವೀರೇಂದ್ರ ಹೆಗಡೆಯವರ ಸಂಕಲ್ಪದ ಫಲವಾಗಿ ಇವತ್ತು ಮನದಲ್ಲಿಯೂ ಕೂಡ ಒಳ್ಳೆಯ ಸತ್ಸಂಗದ ಸಿರಿ ಬೆಳೆಯಿತು. ಶ್ರೀರಾಮದೇವರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಒಂದು ಘಟನೆ ನಡೆಯಿತು. ಅತ್ಯಂತ ಸಂಸ್ಕೃತವಾಗಿದ್ದಾಗಲೂ ಕೂಡ ಸತ್ಸಂಗವಿಲ್ಲದೆ ಇದ್ದರೆ, ದುಷ್ಟ ಸಂಘ ಇದ್ದಾಗ ಮನಸ್ಸು ಒಳ್ಳೆಯದನ್ನು ಬೆಳೆಯುವುದರ ಬದಲು ಕೊಳೆಯನ್ನು ಬೆಳೆಯುತ್ತೆ, ಕಳೆಯನ್ನು ಬೆಳೆಯುತ್ತೆ. ಇದು ಉದಾಹರಣೆ. ಹಾಗಾಗಿ ಸತ್ಸಂಗ ಏಕೆ ಬೇಕು ಅಂತ ಹೇಳಿದರೆ, ಒಬ್ಬ ಮನುಷ್ಯನ ಮನಸ್ಸು ಅತ್ಯಂತ ಸಮೃದ್ಧವಾದ ಫಲವತ್ತತೆಯನ್ನು ಹೊಂದಿದರೂ ಕೂಡ
ಅದರಲ್ಲಿ ಒಳ್ಳೆಯ ಬೆಳೆ ಇಡಬೇಕು ಹೊರತು ಕಳೆ ಬೆಳೆಯಬಾರದು ಎಂಬ ಉದ್ದೇಶಕ್ಕೋಸ್ಕರ ಮಾಡಿ ನಾವೆಲ್ಲರೂ ಕೂಡ ಇಷ್ಟಪಡುವಂಥದ್ದು ಸತ್ಸಂಗ ಬೇಕು ಅಂತ. ಆ ಸತ್ಸಂಗದ ಉದ್ದೇಶ ಇಟ್ಟುಕೊಂಡು ಧರ್ಮಸ್ಥಳ ಮಂಜುನಾಥೇಶ್ವರ ಭಜನೆ ಪರಿಷತ್ತು ಇವತ್ತು ಅತ್ಯಂತ ಅದ್ದೂರಿಯಾದ ಕಾರ್ಯಕ್ರಮವನ್ನು ಮಾಡಿಕೊಟ್ಟು ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಶಾಸಕ ಸಂಜೀವ ಮಠಂದೂರು, ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ಭಾಗವಹಿಸಿದ್ರು. ಶ್ರೀಧಾಮ ಮಾಣಿಲದ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ LH ಮಂಜುನಾಥ್, ಮಾಜಿ ಶಾಸಕಿಯರಾದ ಶಕುಂತಲಾ ಟಿ ಶೆಟ್ಟಿ, ಮಲ್ಲಿಕಾ ಪ್ರಸಾದ್, ಕೇಂದ್ರ ಒಕ್ಕೂಟದ ನಿರ್ಗಮನಾಧ್ಯಕ್ಷ ರಾಮಣ್ಣಗೌಡ ಗುಂಡೋಳೆ, ನೂತನ ಅಧ್ಯಕ್ಷ ಬಾಲಕೃಷ್ಣ ಗೌಡ ನೆಲ್ಯಾಡಿ, ಸಾಜಾ ರಾಧಾಕೃಷ್ಣ ಆಳ್ವ, ಪದ್ಮನಾಭ ಶೆಟ್ಟಿ, ಜನಜಾಗೃತಿ ವೇದಿಕೆಯ ತಾಲೂಕು ಅಧ್ಯಕ್ಷ ಮಹಾಬಾಲರಯ್ಯ ಒಳತಡ್ಕ, ಭಜನಾ ಪರಿಷತ್ನ ಅಧ್ಯಕ್ಷ ಬಾಲಕೃಷ್ಣ ಪಂಚ, ಪ್ರಧಾನ ಕಾರ್ಯದರ್ಶಿ ಜಯರಾಮ್ ನೆಲ್ಲಿತಾಯ, ಧರ್ಮಸ್ಥಳ ಯೋಜನೆಯ ಜಿಲ್ಲಾ ನಿರ್ದೇಶಕ ಸತೀಶ್ ಶೆಟ್ಟಿ, ಉಡುಪಿ ವಿಭಾಗದ ಪ್ರಾದೇಶಿಕ ನಿರ್ದೇಶಕ ವಸಂತ್ ಸಾಲ್ಯಾನ್, ತಾಲೂಕು ಯೋಜನಾಧಿಕಾರಿ ಜನಾರ್ದನ್ ಎಸ್, ಕೋಶಾಧಿಕಾರಿ ಚಂದ್ರನ್ ತಲಪಾಡಿ, ಭಜನಾ ಸತ್ಸಂಗ ಸಮಾವೇಶದ ಅಧ್ಯಕ್ಷ ಧನ್ಯಕುಮಾರ್ ರೈ ಬಿಳಿಯೂರುಗುತ್ತು, ಕಾರ್ಯಾಧ್ಯಕ್ಷ ಅರುಣ್ ಕುಮಾರ್ ಪುತ್ತಿಲ, ಜಿಲ್ಲಾ ಸಂಚಾಲಕ ಶಶಿಕುಮಾರ್ ಬಾಲ್ಯೋಟು, ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಬೆತ್ತೋಡೆ ಉಪಸ್ಥಿತರಿದ್ದರು. ಅನೀಶ್, V4 News 24/7 ಪುತ್ತೂರು.